ಜನವರಿ 13ರ ಪುಷ್ಯ ಹುಣ್ಣಿಮೆಯಂದು ಆರಂಭವಾದ ಕುಂಭಮೇಳ ಸಾಮಾನ್ಯವಾಗಿ 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕಿಂತ ಭಿನ್ನ ಆಗಿದೆ. ಈ ಕುಂಭಮೇಳದ ವೇಳೆ ಘಳಿಗೆಗಳು 144 ವರ್ಷದ ಬಳಿಕ ಬಂದಿರುವುದು ವಿಶೇಷವಾಗಿದ್ದು, ಕೋಟ್ಯಾಂತರ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಕಾಯ್ತಾ ಇರ್ತಾರೆ. ವಿಶೇಷವಾಗಿ ಇಲ್ಲಿಗೆ ಆಗಮಿಸುವ ನಾಗ ಸಾಧುಗಳನ್ನ ಕಾಣಲು ಅಂತ ಹಲವಾರು ಜನ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಶಿವಭಕ್ತರಾಗಿ ಕಠೋರ ವ್ರತಗಳ ಮೂಲಕ ವಿಶೇಷವಾಗಿ ಕಾಣಿಸುವ ಈ ನಾಗ ಸಾಧುಗಳ ಜೀವನ ಶೈಲಿಯೇ ವಿಚಿತ್ರ. ಕುಂಭಮೇಳಕ್ಕೆ ಆಗಮಿಸಿದ ಅಂತಹ ನಾಗ ಸಾಧುಗಳ ಸಾಲಿನಲ್ಲಿ 3 ಫೀಟ್ಗೂ ಕಡಿಮೆ ಎತ್ತರದ ಚೋಟು ಬಾಬಾ ಜನರ ಗಮನ ಸೆಳೆದಿದ್ದಾರೆ. ಇವರು ಕಳೆದ 32 ವರ್ಷಗಳಿಂದ ಸ್ನಾನ ಮಾಡದೇ ಇದ್ರೂ ಬಹಳಷ್ಟು ಪರಿಶುದ್ಧರಂತೆ ಕಾಣಿಸ್ತಾ ಇದ್ದಾರೆ. ಜೀವನ ಪೂರ್ತಿ ಇವರು ಸ್ನಾನವನ್ನೇ ಮಾಡದೆ ದೇವರನ್ನ ಒಲಿಸಿಕೊಳ್ಳುವ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಕುಂಭಮೇಳದಲ್ಲಿ ಗಮನ ಸೆಳೀತಾ ಇರುವಂತಹ ಮತ್ತೋರ್ವ ನಾಗ ಸಾಧು ಅನಾಜ್ ಬಾಬಾ. ಇವರು ಪರಿಸರ ರಕ್ಷಣೆಗಾಗಿ ಘೋರ ವ್ರತವನ್ನ ಮಾಡ್ತಾ ಇದ್ದು ತನ್ನ ತಲೆಯ ರುಮಾಲಿನಲ್ಲಿ ಧಾನ್ಯದ ಗಿಡಗಳನ್ನು ಬೆಳೆಸಿಕೊಂಡಿದ್ದಾರೆ. ಇವರು ಕಳೆದ ಹಲವಾರು ವರ್ಷಗಳಿಂದ ತನ್ನ ತಲೆಯಲ್ಲಿ ಬೇರೆ ಬೇರೆ ಧಾನ್ಯದ ಗಿಡಗಳನ್ನು ಬೆಳೆಸುವ ಮೂಲಕ ತನ್ನ ಕಠಿಣ ವ್ರತವನ್ನ ಆಚರಿಸ್ತಾ ಇದ್ದಾರೆ. ಈ ಮೂಲಕ ಜನರಿಗೆ ಪರಿಸರದ ಬಗ್ಗೆ ಜಾಗೃತಿ ಸಂದೇಶ ನೀಡುವ ಮೂಲಕ ಈ ಅನಾಜ್ ಬಾಬಾ ಗಮನ ಸೆಳೆದಿದ್ದಾರೆ. ರಾಧೇಪುರಿ ಬಾಬಾ ಇವರು ಉಜ್ಜಯಿನಲ್ಲಿ ವಾಸವಾಗಿರುವ ನಾಗ ಸಾಧುವಾಗಿದ್ದು, ಇವರು ತಮ್ಮ ಹಠ ಯೋಗದ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಈ ಬಾಬಾ ತನ್ನ ಎಡಗೈಯನ್ನ ಕಳೆದ 15 ವರ್ಷದಿಂದ ಕೆಳಗೆ ಇಳಿಸದೆ ಕಠಿಣ ವ್ರತವನ್ನ ಮಾಡ್ತಾ ಇದ್ದಾರೆ. ಈ ತಪಸ್ಸಿನ ಕಾರಣ ಇವರ ಎಡಗೈ ಈಗ ಕೆಲಸ ಮಾಡುವುದೇ ನಿಲ್ಲಿಸಿದ್ದು ಸ್ಪರ್ಶ ಜ್ಞಾನವನ್ನೇ ಕಳ್ಕೊಂಡಿದೆ. ಇವರ ಎಡಗೈನ ಅಂಗೈ ಹಾಗೂ ಬೆರಳುಗಳು ಕೂಡ ಒಂದಕ್ಕೊಂದು ಜೋಡಿಸಿಕೊಂಡಿರುವುದು ಇವರ ಕಠಿಣ ತಪಸ್ಸಿಗೆ ಸಾಕ್ಷಿಯಾಗಿದೆ. ವಿಶ್ವ ಕಲ್ಯಾಣಕ್ಕಾಗಿ ಈ ರೀತಿಯ ತಪಸ್ಸು ಮಾಡ್ತಾ ಇರುವುದಾಗಿ ರಾಧೇಪುರಿ ಬಾಬಾ ಹೇಳಿಕೊಂಡಿದ್ದಾರೆ. ಇನ್ನು ಚಾಬಿವಾಲೆ ಬಾಬಾ ಕೂಡ ಜನರ ಆಕರ್ಷಣೆಯ ನಾಗ ಸಾಧುವಾಗಿದ್ದು, ಇವರು ತಮ್ಮ ಕತ್ತಿನಲ್ಲಿ 20 ಕೆಜಿಗೂ ಅಧಿಕ ತೂಕದ ಬೀಗದ ಕೀಲಿಯನ್ನ ನೇತು ಹಾಕಿಕೊಂಡಿದ್ದಾರೆ. ಇದು ನೋಡಲು ಸಿಂಪಲ್ ಆಗಿ ಕಂಡ್ರೂ ಇದು ಕಠಿಣ ಸಾಧನೆಯಾಗಿದ್ದು, ಕತ್ತಿನಲ್ಲಿನ ಬೀಗದ ಕೀಲಿಯಿಂದ ಈ ಬಾಬಾ ಸರಿಯಾಗಿ ಸ್ನಾನ ಮಾಡಲಾಗ್ಲಿ, ನಿತ್ಯ ಕರ್ಮಾದಿಗಳನ್ನ ಮಾಡಲಾಗ್ಲಿ ಸಾಧ್ಯ ಆಗೋದಿಲ್ಲ. ಆಹಾರ ತಿನ್ನಲು ಕೂಡ ಈ ಬಾಬಾ ಸಾಕಷ್ಟು ಶ್ರಮ ಪಡಬೇಕಾದ ಪರಿಸ್ಥಿತಿ ಇದೆ. ಹಾಗಂತ ಇದೊಂದು ಹಠ ಸಾಧನೆಯಾಗಿದ್ದು, ಇವರು ಕೂಡ ಜನರಿಗೆ ವಿಚಿತ್ರವಾಗಿ ಕಾಣಿಸಿದ್ದಾರೆ. ಇನ್ನು ಎಲ್ಲರಿಗಿಂತಲೂ ಹೆಚ್ಚು ಗಮನ ಸೆಳೆದವರು ರುದ್ರಾಕ್ಷಿ ಬಾಬಾ. ಇವರು ತಮ್ಮ ತಲೆಯ ಮೇಲೆ ಸುಮಾರು 45 ಕಿಲೋಗೂ ಅಧಿಕ ಭಾರದ ರುದ್ರಾಕ್ಷಿಯನ್ನು ಧರಿಸಿದ್ರೆ, ದೇಹದ ಮೇಲೆ ಸುಮಾರು 2.5 ಲಕ್ಷದ ರುದ್ರಾಕ್ಷಿಯ ಕವಚವನ್ನ ಧರಿಸಿಕೊಂಡಿದ್ದಾರೆ. ಇವರ ಅಸಲಿ ಹೆಸರು ಗೀತಾನಂದ ಮಹಾರಾಜ್ ಆಗಿದ್ರು. ಇವರ ಈ ರುದ್ರಾಕ್ಷಿಯ ರುಮಾಲು ಹಾಗೂ ದೇಹದ ಕವಚದಿಂದ ಇವರು ರುದ್ರಾಕ್ಷಿ ಬಾಬಾ ಅಂತಾನೆ ಫೇಮಸ್ ಆಗಿದ್ದಾರೆ. ಇವರಷ್ಟೇ ಅಲ್ಲದೆ ಇಲ್ಲಿಗೆ ಆಗಮಿಸ್ತಾ ಇರುವಂತಹ ಪ್ರತಿಯೊಬ್ಬ ನಾಗ ಸಾಧುಗಳಲ್ಲಿ ವಿಚಿತ್ರವಾದ ಹಠ ಯೋಗ ಮಾಡುವ ಬಾಬಾಗಳಿದ್ದಾರೆ. 1 ತಿಂಗಳ ಕಾಲ ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಇಂತಹ ಹಲವಾರು ವಿಶೇಷ ಬಾಬಾಗಳು ಕಾಣಿಸಿಕೊಂಡು ತಮ್ಮ ಸಾಧನೆಯನ್ನ ಇಲ್ಲಿಗೆ ಬರುವ ಜನರಿಗೆ ತೆರೆದಿಡಲಿದ್ದಾರೆ.